ಅನುಪತಿ ಮಾಧವರೇ, ಉಮಾನಾಥ್ ಶೆಟ್ರೆ, ಹಾಗೆ ಉಲ್ಲಾಸ್ ಕೋಟ್ಯಾನ್ರೆ, ರಮಾನಾಥ್ ವಿಟ್ರ ಅವರೇ, ಹಾಗೆ ನಜೀರ್ ಮಠರ್ ಅವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ವಲಯಾಧ್ಯಕ್ಷರಾದ ಕ್ರಿಯಾಶೀಲ ವಲಯಾಧ್ಯಕ್ಷರು, ಈ ಪ್ರತಿಯೊಂದು ಅಧ್ಯಕ್ಷರಾದ ಇಬ್ರಾಹಿಂ ರವರೇ ಹಾಗೂ ಅವರ ತಂಡದವರೇ, ಎಲ್ಲ ಕಾಂಗ್ರೆಸ್ ಕುಟುಂಬದ ಬಂಧುಗಳೇ, ನಾವೀಗ ಒಂದು ಚುನಾವಣೆಗೆ ಸನ್ನದ್ಧರಾಗಿದ್ದೇವೆ. ಸಮರಕ್ಕೆ ಸನ್ನದ್ಧರಾಗಿ ಎಲ್ಲ ಸರ್ವ ರೀತಿಯಲ್ಲಿ ನಮ್ಮ ತಂಡ ಸನ್ನದ್ಧರಾಗಿದೆ. ಇದು ಈಗ ಇಲ್ಲದಿದ್ದರಿಂದ ಈ ದೇಶದಲ್ಲಿ ಒಂದು ರೀತಿಯಲ್ಲಿ ಅಶಾಂತಿ, ಅಸಮಾನತೆ, ಒಂದು ಕಷ್ಟದ ಸಂದರ್ಭ ಬಂದಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿಯ ಒಂದು ಧೋರಣೆ ಈ ಬಿಜೆಪಿ ಸರ್ಕಾರದಿಂದ ಆಗಿದೆ. ಇದು ಹೋಗ್ಬೇಕು. ಬಿಜೆಪಿ ಸರ್ಕಾರವನ್ನು ನಾವು ಹೊಡೆದೋಡಬೇಕಾದ್ರೆ ಖಂಡಿತ ನಾವೆಲ್ಲ ಸಂಘಟಿತರಾಗಿ ಮನೆ ಮನೆಗೆ ತೆರಳಿ ಜನರ ಮನ ಮುಟ್ಟುವಂತೆ ನಮ್ಮೆಲ್ಲ ಯೋಜನೆಗಳನ್ನು, ನಮ್ಮ ಪ್ರಣಾಳಿಕೆಗಳ ಬಗ್ಗೆ ಅವರಿಗೆ ತಿಳಿಯಪಡಿಸಿದರೆ ಖಂಡಿತ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ತರಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನೀವೆಲ್ಲ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿ ಎನ್ನುವ ಆ ಪತ್ರವನ್ನು, ಆ ಒಂದು ಕಾರ್ಡ್ ಅನ್ನು ಎಲ್ಲ ಮನೆಗೆ ನೀವು ಹಂಚಿಯಾಗಿದೆ. ಪುನರಪಿ ನಾವು ಇನ್ನೊಂದು ಸುತ್ತಿನ ಒಂದು ಪ್ರಚಾರ ಮಾಡಿ ಅವರಿಗೆ ಮನ ಮುಟ್ಟುವಂತೆ ತಿಳಿಸಬೇಕು. 2,000 ಮನೆಯೊಡತಿಗೆ ಕೊಡುವಂತಹ ಪ್ರೋತ್ಸಾಹಧನ ಆಗಿರಲಿ, 200 ಯೂನಿಟ್ ಅದು ಕರೆಂಟ್ಗೆ ಒಂದು ಫ್ರೀ ಕೊಡುವಂತ ಒಂದು ಯೋಜನೆ ಆಗಲಿ. ಅದೇ ರೀತಿಯಲ್ಲಿ ಬಡತನದವರಿಗೆ BPL ನವರಿಗೆ ಒಂದು 10 kg ಅಕ್ಕಿ ಕೊಡುವಂತಹ ಯೋಜನೆ ಆಗಲಿ. ಇದನ್ನೆಲ್ಲ ಮನ ಮುಟ್ಟುವಂತೆ ತಿಳಿಸಬೇಕು. ಸಾಧ್ಯ ದುಡ್ಡು ಉಂಟ, ಈ ರೀತಿಯಲ್ಲಿ ಅವರೆಲ್ಲ ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಉಂಟು. ಕೊಟ್ಟಿತ್ತು, ಅದರ 100ಕ್ಕೆ 99% ಅನುಷ್ಠಾನಕ್ಕೆ ಮಾಡಿದೆ. ಅದು ಯಾವ ರೀತಿಯಲ್ಲಿ ಒಂದೆರಡು ಉದಾಹರಣೆ ಹೇಳಿ. ಕೃಷಿ ಸಂಬಂಧಪಟ್ಟ ಪಂಪ್ ಸೆಟ್ಗೆ ಕರೆಂಟ್ ಕೊಟ್ಟಿದೆ. ಅಂಚಿನ ಒಂದು ಬಿರುದು ಮುಖ್ಯ ಬಿಜೆಪಿ ತಗಲಿದ್ದು 40%. ಬಹುಶಃ ನಮ್ಮ ಆಲೋಚನೆ ಅನ್ಕೊಡು, ಈ 40% ಒಪ್ಪುದಕ್ಕೆ ಕಪಲ ಹೆಸರ ಮಕ್ಕಳು ಒತ್ತು ಬರ್ಪಡೋದು ಬಂಡ ನಮ್ಮಂಚಿನ ಜನಕ್ಕೂ ಬಡವರಿಗೆ ದುರ್ಬಲ ವರ್ಗದಕ್ಕಲೆ ಕರ್ನಾಟಕದ ಮಾತ ಪ್ರಜೆದಕ್ಕಲೆ ಇನ್ನು ತೆರಿಗೆ ಪಾವತಿ ಮಾಡ್ಬೇರಿ. ಆ ತೆರಿಗೆ ಪಾವತಿ ಮಂತನ ಆ ಸರ್ಕಾರದ ಫಂಡ್ ಉನ್ನತ 5 ಇಡೀ ಬೇತೆ ಕಾಮಗಾರಿಗೆ ಬಿಡುಗಡೆ ದುಡ್ಡು 40% ತೀರ್ಪುನಂಚಿನ ಕೆಲಸ ಕಾರ್ಯ ಈ ಬಿಜೆಪಿದ ಶಾಸಕರೇ, ಮಂತ್ರಿನಕ್ಕಲೆ, ಬಿಜೆಪಿದ ನಾಯಕರನ್ನಕ್ಕಲೆ ಬಾರಿ ಆರಾಮಡು ತಿಂತೇನೆ ಬಂದ್ಬಿಡ ವಿಚಾರ ನಮ್ಮ ಆತನ ಅರ್ಥ ಮಂತರಡು. ಬಹುಶಃ ಈ 40% ಕಡಿವಾಣ ಅವಳು, ಈ 40% ಕಮಿಷನ್ ಕಡಿವಾಣ ಅವಳು ಅವು ಮಾತ್ರ ಅತ್ತೆ. ಇನಿ ಕರ್ನಾಟಕ ರಾಜ್ಯದ ಬಿಜೆಪಿ ಪತ್ರದ ಬುಕ್ಕ ಇನಿ ಕೋಮುವಾದ, ಜಾತಿವಾದದ ವಿಷ ಬೀಜನ ಬಿತ್ತೊಂದು ಮಾತ ಸಮಾಜದ ವಿಂಗಡಣೆ ಮಾಡ್ತಂದು ಆ ರೀತಿ ಈ ಸಮಾಜನ ಒಂದು ರೀತಿಯ ಕುಲುಷಿತ ವಾತಾವರಣಗೂ ಈ ಕೊಂಡೈನಲ್ಲಿ ಪಕ್ಷ ಇತ್ತಲ್ಲ ಭಾರತೀಯ ಜನತಾ ಪಕ್ಷ 10 ಸೀಟ್ ಅವೇ ಕಾಂಗ್ರೆಸ್ 31 ಜಿಲ್ಲೆ 11 ಜನಗಳಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ತು, ಮಹಿಳೆಯರಿಗೆ ಅವಕಾಶ ಮಲ್ತುಕೊಂಡು ಅಂಜಾದ ಮಾಂತ ಪೊಂಜನಕ್ಲೆಗ್ಲ ಧೈರ್ಯ ತುಂಬಿನ ಕೆಲಸ ನಮ್ಮ ಮಲ್ಪಗ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ನಮ್ಮ ಮಹಾಂತ ಸಮೀಕ್ಷೆಲ ಯಾನ ಬೈಯಾಡು ರಾತ್ರಿಗೆ ಸಮೀಕ್ಷೆ ತೂಣಗ ಕೋಡೆ ಮುರಾಣಿ ಚಾನಲ್ ದಕ್ಕ ಸಮೀಕ್ಷೆ ಮಲ್ಪನಾಗ ನಮ್ಮ ನೂತ ಆಜಿಸ್ಥಾನ ಇತ್ತು. ಕೋಡೆ ರಾತ್ರಿ ಕುಡಲಿ ಟಿವಿ ಚಾನಲ್ ದಕ್ಕ ಸಮೀಕ್ಷೆ ಕೊರಿಯರು ನೂತ 16 ಎತ್ತದ ನಮ್ಮ ಪಕ್ಷದ ಸಮೀಕ್ಷೆ ಮಲ್ಪಡು ನೂತ 40 ಕೋಪ, ನಮ್ಮ 150 ಕೋಪ ಅಂಚಾದು ನಮ್ಮ ನಿರೀಕ್ಷೆಗೆ ಮಿತ್ತನಂತ ಮಾಂತ ಮಾಧ್ಯಮ ದಕ್ಕಲ್ಲ ಬಿಜೆಪಿ ದಕ್ಕ ಸಮೀಕ್ಷೆ ನಮ್ಮನಾಕ್ಲ ನಮ್ಮ ಬಲಿಮೆ ಕೇಳಿ ನಾಕ್ಲಕ್ಕ ಬಲಿಮೆ ಪನ್ಪುನಾಕ್ಲ ಅಂಚಾದು ಈ ಸರ್ತಿ ಬಲಿಮೆ ಪನ್ಪುನಾಕ್ಲ ಪಂಡಮುಳ್ಳೆ ಕೇಂದ್ರ ನಮ್ಮ ಇನಿ ಕಾಂಗ್ರೆಸ್ ಪಕ್ಷ ಕೋಡೆದ ಚಾನಲದ ಮಾಹಿತಿ ಪ್ರಕಾರ 125 ಸೀಟು ಇಡೀ ಕರ್ನಾಟಕದ ಗೆಲ್ಪುನು. ನಾನು ಯಾವತ್ತೂ ಒಂದು ಪಕ್ಷವನ್ನು ನಿಂದನೆ ಮಾಡಿಲ್ಲ, ಯಾವುದೇ ಒಂದು ವ್ಯಕ್ತಿಯನ್ನು ನಿಂದನೆ ಮಾಡಿಲ್ಲ, ಯಾವತ್ತೂ ಹಿಂದುತ್ವವನ್ನು ನಿಂದನೆ ಮಾಡಿಲ್ಲ. ಆದರೆ ನಾನು ಮೊನ್ನೆ ಮಾಡಿದ ಭಾಷಣವನ್ನು ತಿರುಚಿ ಅವರು ಭಾರತೀಯ ಜನತಾ ಪಕ್ಷದ ನಾಯಕರನ್ನು ನೋಡಿಕೊಳ್ತೇನೆ, ಬುದ್ಧಿ ಕಲಿಸ್ತೇನೆ ಅನ್ನೋ ವಿಚಾರವನ್ನು ತಿದ್ದುಪಡಿ ಮಾಡಿ ಅದನ್ನು ಹೇಳುವಂತಹ ವಿಚಾರ ಮಾಡಿದ್ದಾರೆ. ಆನಂತರ ಪಕ್ಷವನ್ನು ಓಡಿಕೊಂಡು ಬುದ್ಧಿ ಕಲಿಸ್ತೇನೆ ಅನ್ನುವ ವಿಚಾರವನ್ನು ಹೇಳ್ತಾ ಬಂದಿದ್ದಾರೆ. ಈಗ ನಿನ್ನೆ ಮೊನ್ನೆ ಹಿಂದೂಗಳಿಗೆ ಬುದ್ಧಿ ಕಲಿಸ್ತೇನೆ ಅನ್ನುವ ವಿಚಾರವನ್ನು ಹೇಳ್ತಾ ಬಂದಿದ್ದಾರೆ. ನಾನು ಅಷ್ಟು ಮೆಚೂರಿಟಿ ಇದೆ ನನಗೆ, ನಾನು ಅಂತ ವಿಚಾರಗಳನ್ನು ಹೇಳಿಲ್ಲ. ಆದರೆ ನನ್ನ ಮಾತಿಗೆ ನಾನು ಬದ್ಧ. ನಾನು ಹೇಳಿದ್ದೇನೆಂದ್ರೆ ಭಾರತೀಯ ಜನತಾ ಪಕ್ಷದವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ,
ಈ ಭ್ರಷ್ಟಾಚಾರ ಮಾಡುವವರನ್ನು ನೋಡಿಕೊಳ್ತೇನೆ ಅಂತ ನಾನು ಖಂಡಿತ ಹೇಳಿದೆ. ಅದಕ್ಕೆ ನಾನು ಬದ್ಧ. ನಾನು ಹೇಳ್ತಾ ಇರೋದು ಒಂದೇ, 5 ವರ್ಷದಲ್ಲಿ ಆಡಳಿತ ಮಾಡಿದ್ರಿ, ಕೇಂದ್ರದಲ್ಲಿತ್ತು, ರಾಜ್ಯದಲ್ಲಿತ್ತು. ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನು ಮಾಡಿದ್ರಿ, ಜನಗಳಿಗೆ ಏನು ಯೋಜನೆಗಳನ್ನು ಕೊಟ್ಟಿದ್ರಿ, ಅದರ ಬಗ್ಗೆ ಚರ್ಚೆ ಮಾಡಿ ಬನ್ನಿ, ನಾವು ಚರ್ಚೆ ಮಾಡ್ತೇವೆ. ಅದು ಬಿಟ್ಟು ಈ ಭಾಷಣವನ್ನು ತಿರುಚಿ ಮಾಡೋದು, ಇನ್ನೊಂದು ಸಣ್ಣ ಸಣ್ಣ ವಿಚಾರಗಳ ಮೇಲೆ ಚರ್ಚೆ ಮಾಡುವಂಥದ್ದು ಸರಿಯಲ್ಲ. ಒಂದು ರಾಷ್ಟ್ರೀಯ ಪಕ್ಷ 5 ವರ್ಷ ಇಲ್ಲಿ ಮುಖ್ಯಮಂತ್ರಿಗೆ ಸಮಾನದವರು ಈ ಜಿಲ್ಲೆಯಲ್ಲಿದ್ದಾರೆ, 2 ಮಂತ್ರಿಗಳು ಈ ಜಿಲ್ಲೆಯಲ್ಲಿದ್ದಾರೆ, 6 ಜನ ಶಾಸಕರಿದ್ದಾರೆ. ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ರಾಜಸ್ವ ಕೊಡುವಂತಹ ಒಂದು ಜಿಲ್ಲೆಗಳಿದ್ರೆ ಅದು ಬೆಂಗಳೂರು ಬಿಟ್ರೆ ಮಂಗಳೂರು. ಪುತ್ತೂರಿನ ಪ್ರಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1 ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೀಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.